ಹಾಕಿದ ಹೊಸ ಪಿಕ್ಚರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಭಯಂಕರ ಪಿಕ್ಚರ್ ಜನವರದ 31 ಬಿಡುಗಡೆಯಾಯಿತು. ಒಲ್ಕೊಲ್ಲ ನಮ್ಮ ಇಡೀ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಓಲಾವತಿ ಬಸ್ ಸ್ಟ್ಯಾಂಡ್ ಉಂಟು. ಓನ್ ಬಸ್ ಸ್ಟ್ಯಾಂಡ್ ಬಂದಾಗ 51 ನಂಬರ್ ತಿದ್ದಾರೆ ನಮ್ಮ ಉಲ್ಲ ಪ್ರಕೋಟ್ ಬಸ್ ಸ್ಟ್ಯಾಂಡ್ ನಮ್ಮ ಈಟಿ ದೊಂಬುಗು ಇಂಚಾಪುರ ಬೊಲ್ದು ಬಾರ ಓಡೆ ಬಿದ್ದಾರ್ದ ಕೇಂದ್ರ ನಮ್ಮ ತೊಕ್ಕೋಟುಡು ಬೇರೆಲ್ಲ ಕಟ್ಟಿರೋದು ಹೊಸ ಥಿಯೇಟರ್ ಅದು ಏದು ಜನಕ್ಕೆ ಗೊತ್ತುಂಡು ಎಂಗ್ಲೇ ಗೊತ್ತು. ನೋಡಿ ಎಂಕುಲು ಈ ವಿಡಿಯೋದ ಮೂಲಕ ನಮ್ಮ ಇಡೀ ತಂಡದ ಈ ತೊಕ್ಕೋಟದ ಪ್ರದೇಶದ ತಲಪಾಡಿದ ಕೈತ ಕೊಣಾಜೆ ಮುಡಿ ಸಾಚಿಪ ಸಸೆಗೋಳಿ ಕೈರಂಗನ ಮತ್ತು ಮಂಜೇಶ್ವರದ ಕುಲ್ಲ ಈ ದೇರ್ಲ ಕಟ್ಟದ ಥಿಯೇಟರ್ಗೆ ಬರೋದು. ಸೊ ಎಂಚ ಹೋಗಿ ಈ ಥಿಯೇಟರ್ ಹೋಲುಂಟು ಈ ವಿಡಿಯೋದ ಮೂಲಕ ನಿಮಗೆ ಪೂರ ಬಂದ ಈಗ ಬಸ್ ಬಸ್ ಸ್ಟ್ಯಾಂಡ್ ಕೂಡ. ಸೊ ಮಿಡಲ್ ಕ್ಲಾಸ್ ಬಂದದಾದ್ರೆ ನಮ್ಮ ಬಸ್ಸಿಗೆ ಹೋಗುದು ಅಂತ ನಮ್ಮ ಬಸ್ ರೆಡಿ ಇಲ್ಲ ಬಸ್ ಬಲೆ ಹೋಯ್ತು. ನಮಸ್ಕಾರ ಮಾತ್ರಗಳ ಯಾನ್ ರಾಹುಲ್ ಅಮೀನ್ ಆಯ್ತೊಟ್ಟಿಗೆ ಫುಲ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದ ತಂಡ ಉಂಡು. ನಮ್ಮ ಹೀರೋ ಉಳ್ಳೇರೆ, ಹೀರೋಯಿನ್ ಉಳ್ಳೇರೆ, ನಮ್ಮ ಪ್ರೊಡ್ಯೂಸರ್ ಉಳ್ಳೇರೆ, ಕಾಸ್ಟ್ಯೂಮ್ ಡಿಸೈನರ್ ಉಳ್ಳೇರೆ, ಕೋ ಪ್ರೊಡ್ಯೂಸರ್ಸ್ ಉಳ್ಳೇರೆ, ಎಂಟೈರ್ ಟೀಮ್ ಕೊರಿಯೋಗ್ರಾಫರ್ ಅಂತ ಪತ್ತು ಎಂಟೈರ್ ಟೀಮ್ ಉಲ್ಪ ಉಂತೊಂದ ದಾಯ ಪನ್ನಡ ಇನಿ ನಮ್ಮ ಒಂದು ಪುನಃ ಒಂಜಿ ಹೊಸ ಥಿಯೇಟರ್ನ ಜನಗಳಿಗೆ ಪರಿಚಯ ಮಾಡ್ತಾರೆ. ದಟ್ ಇಸ್ ದೇರ್ಲ ಕಟ್ಟಡ ಒಂಜಿ ನಮ್ಮ ಬೇರೆ ಸ್ಟರ್ನಿಂಗ್ ಪಾಯಿಂಟ್ ಬಿಗ್ ಸಿನಿಮಾಸ್ ಓಪನ್ ಆಗ್ತದೆ, ಭಾರತ್ ಸಿನಿಮಾಸ್ ಓಪನ್ ಆಗ್ತದೆ. ಆಯ್ತಾ ಅವೇರ್ನೆಸ್ ಕೂಡ ನಮ್ಮ ಪೂರ ಐತೆ ತೊಕ್ಕೊಂಡು ಬಸ್ ಸ್ಟ್ಯಾಂಡ್ ಉಳ್ಳ ಮೂಲು ಆಯ್ತಾ ಒಟ್ಟಿಗೆ ಮಾತ್ರ ನಮ್ಮ ದಾದ ಬನ್ನೊಂದು 31 ಮೂರನೇ 31 ನಮ್ಮ ಸಿನಿಮಾ ರಿಲೀಸ್ ಆತನು ಪ್ರತಿಯೊಂದು ಥಿಯೇಟರ್ಸ್ ನಿಕ್ಲ ಕೈತಲುಪ್ನ ಪ್ರತಿಯೊಂದು ಥಿಯೇಟರ್ಸ್ ನಮ್ಮ ಸಿನಿಮಾ ರನ್ ಒಂದು ದಾಟ್ ಇಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಪ್ರತಿಯೊರಿಯೆಲ್ಲ ಒರಿಯೊರಿಯಪ್ಪ ಮುಂದೆ ಈ ಸಿನಿಮಾಗೆ ಅಕ್ಕಲ್ನ ಫ್ಯಾಮಿಲಿದೊಟ್ಟಿಗೆ ಅಕ್ಕಲ್ನ ಫ್ರೆಂಡ್ಸ್ನೊಟ್ಟಿಗೆ ಐತೊಟ್ಟಿಗೆ ಸಂಘ ಸಂಸ್ಥೆವನ್ನ ಇತ್ತು ನಾನೊಂದು ಲೆವೆಲ್ಡ್ ನಿಕ್ಕಲು ಈ ಸಿನಿಮಾನ ಎಂಜಾಯ್ ಮಾಡ್ತಾರೆ. ಐಕ್ ಕೂಡ ಅದು ನಿಕ್ಕಲು ಗುಂಪಾದ ಸಿನಿಮಾಗೆ ಹೋದು ಈ ಸಿನಿಮಾನ ಗೆಂದಾದ ಕೊರಡು ಅಂತೀನಿ ಬಂಜರ ತೆಲಿಪುಲೆ ಒಂದು ಜಾತ್ ಎಮೋಷನ್ಸ್ ಉಂಟು, ಒಂದು ಜಾತ್ ಫೈಟ್ಸ್ ಉಂಟು, ಒಂದು ಜಾತ್ ವಂಡರ್ಫುಲ್ ಸಾಂಗ್ಸ್ ಉಂಟು. ನೀನು ಪೂರ ಪವರ್ ಪ್ಯಾಕ್ ಆದ ಶುಗರ್ ಕೋಟ್ ಮತ್ತೆ ನಿಕ್ಲಿಗೆ ಥಿಯೇಟರ್ ಕಂತು ಕೊಡ್ತಾ ಮಸ್ತ್ ಸಮಯದ ಜನಕುಲು ಪೂರ ಜಿಂಜಿದು ಕೂಡ ಥಿಯೇಟರ್ ಬರ್ಪಣಂಚಿನ ಕಲ್ಚರ್ ಶುಗರ್ ಹೊಡ್ಪನೊಂದಿಲ್ಲ. ಸೊ ಎವ್ರಿಬಡಿ ಕಮ್ ಆನ್ ಲೆಟ್ಸ್ ಆಲ್ ಸೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸ್ಲೋಗನ್ ಉಂಟು ದಾದಾನ್ ಪನ್ನಗ ನಮಕ್ ತುಳು ಪಿಕ್ಚರ್ ತುಯ್ಯರ ಕುಡ್ಲಾಗ ಬರೋಡು ಒಂದು ಇಜ್ಜಿ ತುಳು ತಕ್ಲಿಗೆ. ಸೊ ನಮ್ಮ ದೇರ್ಲ ಕಟ್ಟಡ ಭಾರತ್ ಸಿನಿಮಾ ಓಪನ್ ಆಗ್ತದೆ. ದಾದಾನ್ ಭಾರತ್ ಭಾರತ್ ಸಿನಿಮಾ